ಎಲ್ಲರಿಗೆ ಸ್ವಾಗತ. ಎಲ್ಲರೂ ಖುಷಿಯಾಗಿರಿ, ಎಲ್ಲರೂ ನಗ್ತೀರಿ, ಎಲ್ಲರಿಗೆ ಹ್ಯಾಪಿ ಓಣಂ. ಇವತ್ತು ನಾವು ಓಣಂ ಬಗ್ಗೆ ಮಾತಾಡುವ. ಈಗ ಸ್ವಲ್ಪ ಒಂದು ಅರ್ಧ ಗಂಟೆ ಒಳ್ಳೆ ರೀತಿಯ ಮಳೆ ಬಂತು. ಈಗ ಮಳೆ ಇಲ್ಲ, ಒಳ್ಳೆ ಕ್ಲೌಡ್ ಉಂಟು. ನಾವು ಇವತ್ತು ಓಣಂ ಬಗ್ಗೆ ಮಾತಾಡುವ. ಫಸ್ಟ್ಗೆ ಗೂಗಲಲ್ಲಿ ನೋಡಿ ಬಾಯ್ಬಟ ಮಾಡಿ ಬರುವ, ಮತ್ತೆ ನಾವು ಹೇಳುವ ಓಣಂ ಬಗ್ಗೆ. ಓಣಂ ಯಾಕೆ ಆಚರಿಸ್ತಾರೆ ಅಂದರೆ ಕೇರಳದಲ್ಲಿ ಒಂದು ಪೌರಾಣಿಕ ದೈತ್ಯ ರಾಜನಾದ ಮಹಾಬಲಿ ಎಂಬ ಒಂದು ರಾಜ ಇದ್ದನು. ಅವನು ಒಳ್ಳೆಯ ಆಡಳಿತ ಮಾಡಿದ್ದಕ್ಕೆ ಈ ಓಣಮನ್ನು ಆಚರಿಸ್ತಾರೆ ಎಂದು ಹೇಳುತ್ತಾರೆ. ಇದು ನಾನು ಈಗ ಗೂಗಲಲ್ಲಿ ನೋಡಿ ನಿಮಗೆ ಬಾಯ್ಬಟ ಮಾಡಿ ನಿಮಗೆ ಹೇಳಿದ್ದಷ್ಟೇ. ನನಗೆ ಗೊತ್ತಿಲ್ಲ, ನಾನು ಗೂಗಲಲ್ಲಿ ನೋಡುವಾಗ ಬಾಯ್ಬಟ ಮಾಡಿ ನಿಮಗೆ ಹೇಳಿದ್ದು, ಎರಡನೇ ಸತಿ ಹೇಳಿದ್ದೆ. ಮತ್ತು ಓಣಮದರೆ ನೆನಪಾಗುವುದು ಮೈನಾಗಿ ಒಳ್ಳೆ ರೀತಿಯ ಊಟ. ಒಂದು ಬಾಳೆ ಎಲೆ ಹಾಕಿ ಅದಕ್ಕೆ ಸ್ವಲ್ಪ ಬಿಳಿ ಅಕ್ಕಿ ಊಟ ಹಾಕಿ, ಸ್ವಲ್ಪ ಸಾಂಬಾರು, ಉಪ್ಪಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಬಪ್ಪಡನ್ನು ಹೀಗೆ ಪುರಿಂಚಿ ಊಟ ಮಾಡೋ ಒಂದು ವೈಬ್ ಇರ್ತದೆ. ಅದು ಬೇರೆ ಲೆವೆಲ್ ವೈಬು. ನಾಳ್ದೊಂದು ವಿಡಿಯೋ ಮಾಡೋ, ಮನೆಯಲ್ಲಿ ರಂಗೋಲಿ ಎಲ್ಲ ಹಾಕಿ ಒಳ್ಳೆ ರೀತಿ ಒಂದು ಊಟ ಮಾಡುವ ನಾವು. ಆದರೆ ನಾವು ವಿಡಿಯೋ ಅಪ್ಲೋಡ್ ಮಾಡ್ತೇನೆ 7 ಗಂಟೆಗೆ. ಇವತ್ತು ನಾವು ಓಣಂ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟದಷ್ಟೇ. ಓಣಂ ಮೈನಾಗಿ ಎಲ್ಲಿ ಆಚರಿಸುವುದು ನಿಮಗೆ ಗೊತ್ತುಂಟು. ಕೇರಳದಲ್ಲಿ ಮೈನಾಗಿ ಆಚರಿಸ್ತಾರೆ. ಇದು ಯಾವ ಕಮ್ಯುನಿಟಿಗೆ ಸೇರಿದ ಓಣಂ ಹಬ್ಬ ಅಂದರೆ ಹಿಂದೂ ಕಮ್ಯುನಿಟಿಗೆ ಸೇರಿದೊಂದು ಓಣಂ ಹಬ್ಬ. ಇದು ಜಸ್ಟ್ ಇನ್ಫಾರ್ಮೇಷನ್ ಅಷ್ಟೇ. ಎಲ್ಲರೂ ಆಚರಿಸ್ತಾರೆ, ಎಲ್ಲರೂ ಆಚರಿಸಬೇಕು ಓಣಮನ್ನು. ಒಳ್ಳೆ ಸೆಲೆಬ್ರೇಷನ್. ಸ್ಕೂಲ್ಗೆಲ್ಲ 9 ದಿವಸ ಎಲ್ಲ ರಜೆ ಸಿಗ್ತದೆ ಒಳ್ಳೆ ರೀತಿಯಲ್ಲಿ ಓಣಂ ಹಬ್ಬ ಬಂದರೆ. ಓಣಂ ಹಬ್ಬ ಸೆಲೆಬ್ರೇಷನ್ ಒಂದು ಬೇರೆ ಲೆವೆಲ್, ಸೂಪರ್ ಆಗಿರೋ ಒಂದು ಓಣಂ ಸೆಲೆಬ್ರೇಷನ್. ಓಣಂ ಹಬ್ಬದಲ್ಲಿ ಕೆಲವು ಆಟ ಎಲ್ಲ ಉಂಟು, ಊಟ ಎಲ್ಲ ಉಂಟು. ಆಟ ಆದರೆ ತಗ್ಗೋರು, ಹಗ್ಗ ಜಗ್ಗಾಟ, ಮತ್ತು ಸಂಗೀತ ಕುರ್ಚಿ ಅಲ್ಲೆಲ್ಲ ಆಡ್ತಾರೆ. ಮತ್ತು ಓಣಂ ಯಾವಾಗ ಸ್ಟಾರ್ಟ್ ಆಗ್ತದೆ ಅಂದರೆ ಚಿಂಗ ಮಾಸದಲ್ಲಿ ಆತಂ ನಕ್ಷತ್ರ ಅಷ್ಟದಲ್ಲಿ ಸ್ಟಾರ್ಟ್ ಆಗಿ ಯಾವಾಗ ಮುಗಿಯುತ್ತದೆ ಅಂದರೆ ಚಿಂಗ ಮಾಸದಲ್ಲಿ ತಿರುವೋಣಂ ಶ್ರಾವಣ ನಕ್ಷತ್ರದಲ್ಲಿ ಸ್ಟಾರ್ಟ್ ಆಗ್ತದೆ. ನಾನು ಗೂಗಲಲ್ಲಿ ನೋಡಿ ಬಾಯ್ಬಟ ಮಾಡಿ ನಿಮಗೆ ಹೇಳಿದ್ದಷ್ಟೇ. ಓಣಂ ಬಂದರೆ ಒಳ್ಳೆ ಊಟ, ಒಳ್ಳೆ ಸದ್ಯ. ಮಳೆಯಲ್ಲಿ ಸದ್ಯ ಅಂತಾರೆ, ಓಣಂ ಸದ್ಯ ಅಂತ ಹೇಳ್ತಾರೆ. ನಾವು ಒಂದು ಸೋಮವಾರ ಮಾಡುವ ಓಣಂ ಸದ್ಯ, ಇಲ್ಲಾದ್ರೆ ನೆಕ್ಸ್ಟ್ ವರ್ಷ ಮಾಡುವ. ನಿಮಗೆ ವಿಡಿಯೋ ಇಷ್ಟ ಲೈಕ್ ಮಾಡಬೇಕು, ಶೇರ್ ಮಾಡಬೇಕು, ಕಮೆಂಟ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಿದ್ರೆ ಬೆಲ್ ಐಕನ್ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ್ರೆ ವಿಡಿಯೋ ರಪ್ಕ ಅಂತ ಬರ್ತದೆ. ಅಲ್ಲಿವರೆಗೆ ಎಲ್ಲರಿಗೆ ಬಾಯ್, ಎಲ್ಲರಿಗೆ ಹ್ಯಾಪಿ ಓಣಂ. ಬಾಯ್ ಬಾಯ್.